ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಚಾರ್ ಚಾಲನೆಯನ್ನ ನೀಡಿದರು. ಏಕನಿವೇಶನ ಸೇರಿದಂತೆ ವಿವಿಧ ವಿನ್ಯಾಸ ಅನುಮೋದನೆಗೆ ಸಂಬಂಧಿಸಿದ ಹಾಗೂ ಇನ್ನಿತರ ಶುಲ್ಕಗಳನ್ನು ಇಲ್ಲಿಯವರೆಗೆ ನಗದು, ಡಿಮಾಂಡ್ ಡ್ರಾಫ್ಟ್, ಬ್ಯಾಂಕ್ ಚಲನ್ ಮೂಲಕ ಪಾವತಿಸಿಕೊಳ್ಳಲಾಗುತ್ತಿತ್ತು. ಇನ್ನು ಮುಂದೆ ಡಿಜಿಟಲ್ ವ್ಯವಸ್ಥೆಗೆ ಒಳಪಡುವ ನಿಟ್ಟಿನಲ್ಲಿ ಆನ್ಲೈನ್ ಪಾವತಿ ಅಳವಡಿಸಿಕೊಳ್ಳಲು ನಿರ್ಧರಿಸಿದಂತೆ ಯೋಜನೆ ಜಾರಿಗೆ ತರಲಾಗಿದೆ. ಹಿಂದಿನ ಪಾವತಿ ವ್ಯವಸ್ಥೆಯು ಜಾರಿಯಲ್ಲಿರಲಿದ್ದು ಆನ್ಲೈನ್ ವ್ಯವಸ್ಥೆಯನ್ನು ಸಾರ್ವಜನಿಕರು ಉಪಯೋಗಿಸಬಹುದು. ಕ್ಯೂನಿಕ್ಸ್ ಸಹಯೋಗದಲ್ಲಿ ಸ್ಥಳೀಯ ಸೇವಾದಾರರಾದ ಐಸರ್ಚ್ ಸಂಸ್ಥೆ ಈ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿದ್ದು ಬ್ಯಾಂಕ್ ಆಫ್ ಬರೋಡಾದ ಮೂಲಕ ಆನ್ಲೈನ್ ಪಾವತಿಯಾಗಲಿದೆ ಎಂದು ರವಿಶಂಕರ್ ವಿವರಿಸಿದರು. ಇವತ್ತು ಮೂಡ ಅಂತ ಹೇಳಿದರೆ ಸುಮಾರು ವಾರ್ಷಿಕಕ್ಕೆ 100 ಕೋಟಿ ರೂಪಾಯಿ ಒಂದು ವ್ಯವಹಾರವನ್ನು ಮಾಡುವಂಥ ಸಂಸ್ಥೆ. ಈ ಸಂಸ್ಥೆಯು ಈ ಒಂದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಹೋಗುವಾಗ ಭಾಳಷ್ಟು ಗ್ರಾಹಕರಿಗೆ ಇದರಿಂದ ಪರಿಣಾಮ ಆಗ್ತದೆ. ಅದೇ ರೀತಿ ಈ ಇಂಥ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಾಗ ಪಾರದರ್ಶಕತೆ ಸಹ ಇದರಲ್ಲಿ ಕಾಣ್ತದೆ. ಹಾಗಾಗಿ ಎಲ್ಲ ನಮ್ಮ ಗ್ರಾಹಕರು ಇದಕ್ಕೆ ಒಂದು ಒತ್ತು ಕೊಡುವ ಮುಖಾಂತರ ಇದರ ವ್ಯವಸ್ಥೆಯನ್ನು ಸದುಪಯೋಗ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲ ಸಾರ್ವಜನಿಕರಿಗೆ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇವತ್ತು ಮಂಗಳೂರು ಪ್ರಾಧಿಕಾರ 2ನೇ ಪ್ರಾಧಿಕಾರವಾಗಿ ಕರ್ನಾಟಕದಲ್ಲಿ ಇಂಥ ವ್ಯವಸ್ಥೆ ಕೈ ಹಾಕಿದೆ. ಆದ್ದರಿಂದ ಮಂಗಳೂರಿನ ನಾಗರಿಕರು, ಸುಶಿಕ್ಷಿತರು ಮತ್ತು ಇಂಥ ವ್ಯವಹಾರಗಳಲ್ಲಿ ಸಣ್ಣ ಸಣ್ಣ ಉದ್ದಿಮೆದಾರರು ಸಹ ಇಂಥ ವ್ಯವಹಾರವನ್ನು ಮಾಡುವಾಗ ನಮ್ಮ ಪ್ರಾಧಿಕಾರವು ಸಹ ಇಂಥ ವ್ಯವಹಾರಕ್ಕೆ ಕೈ ಹಾಕುವುದು ಸೂಕ್ತ ಎನಿಸಿತ್ತು. ಅದಕ್ಕೆ ಬೇಕಾಗಿ ಸುಮಾರು ಸಮಯದಿಂದ ಇದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಕ್ಯೂನಿಕ್ಸ್ನ ಸಂಸ್ಥೆ ಇವರಿಗೆ ನಾವು ಹೇಳುವ ಮುಖಾಂತರ ಇದನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಅವರು ಸಮಯಕ್ಕೆ ಅನುಗುಣವಾಗಿ ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಇವತ್ತು ಇದನ್ನು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ತೊಂದರೆಗಳು ಸಾರ್ವಜನಿಕರಿಗೆ ಇಲ್ಲ. ಅದರಿಂದ ಕುಳಿತಲ್ಲಿ ಅವರಿಗೆಲ್ಲ ಇನ್ಫಾರ್ಮೇಷನ್ ಬರುವ ಮುಖಾಂತರ ಭಾಳಷ್ಟು ಅವರ ಕೆಲಸ ಕಾರ್ಯಗಳು ಸುಲಭವಾಗಿದೆ ಇದರ ಮುಖಾಂತರ ಅಂತ ಹೇಳಲಿಕ್ಕೆ ಸಂತೋಷ. ಇನ್ನು ಉರ್ವದಲ್ಲಿ ನಿರ್ಮಿಸಲಾಗಿರುವ ಮಾರ್ಕೆಟ್ ಈಗಾಗಲೇ 8 ವಾಣಿಜ್ಯ ಮಳಿಗೆಗಳು ಆರಂಭವಾಗಿದೆ. ಕಟ್ಟಡವನ್ನು ಪಾಲಿಕೆಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಸದ್ಯ ಯಥಾಸ್ಥಿತಿಯಲ್ಲಿದೆ. ಈ ನಡುವೆ ತಳಮಹಡಿಯನ್ನ ತುಸು ಬದಲಾವಣೆ ಮಾಡುವಂತೆ ಪಾಲಿಕೆಗೆ ಮನವಿಯನ್ನ ಮಾಡಿದ್ದು ಈಗಾಗಲೇ 13.5 ಕೋಟಿ ರೂಪಾಯಿ ಬೃಹತ್ ವೆಚ್ಚದಲ್ಲಿ ಮೂಡ ಕಟ್ಟಡ ನಿರ್ಮಿಸಿದೆ. ಬದಲಾವಣೆ ಮಾಡುವುದಾದರೆ 40 ರಿಂದ 5 ಲಕ್ಷ ವೆಚ್ಚ ಬೇಕಾಗಬಹುದು. ಸದ್ಯ ಮೂಡದಿಂದ ಅಷ್ಟು ಮೊತ್ತ ಭರಿಸಲು ಸಾಧ್ಯವಿಲ್ಲ. ವಾಣಿಜ್ಯ ಮಳಿಗೆಗಳಿಂದ ಬಾಡಿಗೆ ಸಿಗಲು ಆರಂಭವಾದರೆ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು. ಪಾಲಿಕೆ ಸಂಪೂರ್ಣ ವೆಚ್ಚ ಭರಿಸುವುದಾದರೆ ಹಸ್ತಾಂತರಿಸಲು ಮೂಡ ಸಿದ್ಧವಿದೆ ಎಂದು ಹೇಳಿದರು. ವೆಟ್ ಮಾರ್ಕೆಟ್ ಅನ್ನು ಅಲ್ಲಿ ಸ್ಥಳಾಂತರ ಮಾಡಬೇಕಾದ್ರೆ ಕೆಳಗಿನ ಅಂತಸ್ತಿನಲ್ಲಿ ಕೆಲವು ಮಾರ್ಪಾಡುಗಳನ್ನು ನಾವು ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾಗಿ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಖರ್ಚು ಮಾಡುವಂತಹ ಪ್ರಕ್ರಿಯೆ ಬರಬಹುದು. ಈಗಾಗಲೇ ನಾವು ಸುಮಾರು 13.5 ಕೋಟಿ ರೂಪಾಯಿ ಇದಕ್ಕೆ ವ್ಯಯ ಮಾಡುವುದರಿಂದ ಇನ್ನೊಂದು ಬಾರಿ ನಾವು ಅದಕ್ಕೆ ಖರ್ಚು ಮಾಡುವಂಥದ್ದು ಸ್ವಲ್ಪ ನಮ್ಮ ಕಡೆಯಿಂದ ಕಷ್ಟ ಕಾರ್ಯ ಅಂತ ಆಗುವಾಗ ಇದನ್ನು ಹೇಗಾದರೂ ಸುಧಾರಿಸಿಕೊಂಡು ಇದನ್ನು ಸಂಪೂರ್ಣ ಮಾಡುವಂಥದ್ದು ಮತ್ತು ಆ ಮಾರ್ಕೆಟ್ನ ಸಂಪೂರ್ಣ ಸ್ಥಳಾಂತರವನ್ನು ಮಾಡುವಂಥದ್ದು ಮತ್ತು ಒಂದು 5% ಕೆಲಸ ಕಾರ್ಯಗಳು ಅದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮತ್ತು ಕೆಲವು ವ್ಯವಸ್ಥೆಗಳನ್ನು ಬದಲಾವಣೆ ಮಾಡುವ ಮುಖಾಂತರ ಇವತ್ತು ಆ ವೆಟ್ ಮಾರ್ಕೆಟ್ಗೆ ಹೋಗುವ ದಾರಿ ಅದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಟ್ಟಡದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಇವತ್ತು ತಡವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇದು ಖಾಲಿ ಇರಬಾರ್ದು ಕಟ್ಟಡ. ಅದಕ್ಕೆ ಬೇಕಾಗಿ ಕಚೇರಿಗಳನ್ನು ಅಲ್ಲಿ ಸ್ಥಳಾಂತರ ಮಾಡುವ ಮುಖಾಂತರ ಅದಕ್ಕೆ ಜನರು ಬರುವುದು ಹೋಗುವಂತಹ ಒಂದು ಪ್ರಕ್ರಿಯೆ ಆಗಬೇಕು ಎಂಬ ನೆಲೆಯಲ್ಲಿ ಅದೇ ರೀತಿ ಮೂಡಕ್ಕೆ ಇವತ್ತು ಭಾಳ ಖರ್ಚಾಗಿರುವುದರಿಂದ ನಮಗೆ ಸ್ವಲ್ಪ ರೆವೆನ್ಯೂ ಅದರಿಂದ ಬರಬೇಕು ಅಂತ ಉದ್ದೇಶದಿಂದ ಇವತ್ತು ಸರ್ಕಾರಿ ಕಚೇರಿಗಳು ಸಹ ಅಲ್ಲಿಗೆ ಬರುವಂತಾಗಿದೆ. ಇವತ್ತು ಸುಮಾರು 8 ರಿಂದ 9 ಕಚೇರಿಗಳು ಆ ಕಟ್ಟಡಕ್ಕೆ ಇನ್ನು ಸದ್ಯದಲ್ಲೇ ಬರಲಿಕ್ಕಿದೆ. ಆ ಪ್ರಕ್ರಿಯೆ ಈಗ ಸಂಪೂರ್ಣ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.